ಎಸ್, ಈ ನಡುವೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ನಾನು ನೋಡ್ಕೊಂಡು ಬರೋಣ. ಎಸ್, ಕಾಂಗ್ರೆಸ್ನ ಹಿರಿಯ ಮುಖಂಡ ಆಸ್ಕರ್ ಫೆರ್ನಾಂಡಿಸ್ ಜಾರಿ ಬಿದ್ದು ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಯೋಗ ಮಾಡುವ ಸಂದರ್ಭ ಅಂದರೆ ಕಳೆದ ಭಾನುವಾರ ಅವರು ಯೋಗ ಮಾಡುವ ಸಂದರ್ಭ ಜಾರಿ ಬಿದ್ದಿದ್ರು. ಆದರೆ ಆವಾಗ ಏನೋ ತಲೆಗೆ ಪೆಟ್ಟಾಗಿದ್ದು, ಅದನ್ನು ನಿರ್ಲಕ್ಷ್ಯ ಮಾಡಿದರು. ಆಮೇಲೆ ಸ್ವಲ್ಪ ತಲೆನೋವು ಬಂತಂತೇಳಿ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಸಂದರ್ಭದಲ್ಲಿ ತಲೆಯ ಒಳಭಾಗದಲ್ಲಿ ಪೆಟ್ಟು ಬಿದ್ದಿದ್ದರಿಂದ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದ್ದು, ಇದೀಗ ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಹಿರಿಯ ಕಾಂಗ್ರೆಸ್ಸಿಗರಾಗಿರುವಂತಹ ಐವಾನ್ ಡಿಸೋಜ ಅವರು. ಐವಾನ್ ಡಿಸೋಜರೇ, ನಮಸ್ತೆ. ನಮಸ್ಕಾರ. ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಐವಾನ್ ಅವರೇ? ಸದ್ಯ ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗಿರುವಂತದ್ದು. ನಾನು ಡೆಲ್ಲಿಯಲ್ಲಿ ಇದ್ದೇನೆ. ಓಕೆ. ನನಗೆ ಬೆಳಿಗ್ಗೆನೆ ಈ ವರ್ತಮಾನ ಗೊತ್ತಾಗಿ ನನಗಂತೂ ತೀವ್ರತರದ ಮಾನಸಿಕವಾಗಿ ನೋವು ಉಂಟಾಗಿದೆ. ಅವರು ಒಳ್ಳೆ ರೀತಿಯಲ್ಲಿ ಇದ್ರು, ಅವರು ಅಸೌಖ್ಯದಲ್ಲಿದ್ರು ಕೂಡ ನಿಯತಕಾಲಿಕವಾಗಿ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದ್ದರು, ಆಸ್ಪತ್ರೆಗೆ ಹೋಗ್ತಾ ಇದ್ರು. ಅವರ ಆರೋಗ್ಯ ಸ್ಥಿತಿ ಉತ್ತಮವಾಗಿತ್ತು. ಬಟ್ ಇದು ಜಾರಿ ಬಿದ್ದು ಈ ತರ ಆಗಿದೆ ಅಂತ ಕೇಳಿ ತುಂಬಾ ದುಃಖ ಆಗಿದೆ. ಬಟ್ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ, ಆದಷ್ಟು ಬೇಗ ಅವರು ಗುಣಮುಖರಾಗಿ ಹೊರಗೆ ಬರಲಿ. ಯಾಕೆಂದ್ರೆ ಅವರು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಸ್ತಿ ಆಗಿದ್ರು, ಸಮಾಜಕ್ಕೆ ದೊಡ್ಡ ಆಸ್ತಿ ಆಗಿದ್ರು. ಒಬ್ಬ ಕೈ ಬಾಯಿಯನ್ನ ಸ್ವಚ್ಛವಾಗಿ ಇರಿಸಿದಂತ ಒಬ್ಬ ಮಹಾನ್ ನಾಯಕ ಅವರು. ಸ್ವಚ್ಛ ರಾಜಕಾರಣಿ, ಅಸ್ವಚ್ಛ ರಾಜಕಾರಣಿ, ನಿಷ್ಠೂರ, ಯಾರಿಗೂ ನಿಷ್ಠೂರ ಮಾಡ್ತಕ್ಕಂಥ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥವರು, ಎಲ್ಲರನ್ನೂ ಮಾತಾಡಿಸಿ ಎಲ್ಲರ ಜೊತೆ ಒಳ್ಳೆ ರೀತಿಯ ಸಂಪರ್ಕವನ್ನು ಹೊಂದಿರ್ತಕ್ಕಂಥ ಒಬ್ಬ ಧೀಮಂತ ರಾಜಕಾರಣಿ. ಹಾಗಾಗಿ ನಾವು ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ ಅಂತ ನಾನಂತೂ ತಾವು ಅವರನ್ನ ಹತ್ತಿರದಿಂದ ಬಲ್ಲವರು. ಅವರು ಸರಿಸುಮಾರು ಎಷ್ಟು ವರ್ಷದಿಂದ ಈ ಯೋಗ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ? ಅಂದ್ರೆ ಯೋಗದ ಮೇಲೆ ಅವರು ಬಹಳಷ್ಟು ಪ್ರೀತಿಯನ್ನ ಇಟ್ಕೊಂಡವರು. ಆಮೇಲೆ ಹಲವು ಬಾರಿ ಅವಳು ನಾವು ಗಮನಿಸಿದ ಹಾಗೆ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಸಂದರ್ಭದಲ್ಲಿ ಯೋಗವನ್ನು ಕೂಡ ಪ್ರದರ್ಶನ ಮಾಡಿರುವಂತ, ಅಂದ್ರೆ ವೇದಿಕೆಯಲ್ಲಿ ಯೋಗ ಪ್ರದರ್ಶನ ಮಾಡಿ ಬಹಳಷ್ಟು ಪ್ರೋತ್ಸಾಹವನ್ನು ಕೂಡ ನೀಡಿದವರು. ಈ ಬಗ್ಗೆ ತಾವು ಹೇಳೋದಾದ್ರೆ? ಆರೋಗ್ಯದ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥವ್ರು ಆಸ್ಕರ್ ಫರ್ನಾಂಡಿಸ್ ಅವರು. ಅವರು ಯೋಗ ಮಾಡುವುದರ ಮೂಲಕ ಇರ್ಬೋದು, ಅವರು ಇತ್ತೀಚಿನ ಕೆಲವು ಒಂದು 10-20 ವರ್ಷಗಳಿಂದ ತರಕಾರಿ ಅಂದ್ರೆ ಸಸ್ಯಾಹಾರಿ ಊಟವನ್ನೇ ಸೇವಿಸ್ತಾ ಇದ್ರು. ಮತ್ತು ಅವರು ವಿವಿಧ ರೀತಿಯ ಆಯುರ್ವೇದಿಕ್ ಮದ್ದುಗಳನ್ನು ಇದನ್ನೆಲ್ಲ ತಗೊಳ್ಳುವ ಮೂಲಕ ಬಹುಶಃ ಆರೋಗ್ಯದ ಕಡೆ ಅತ್ಯಂತ ಹೆಚ್ಚು ಗಮನ ಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವ. ಆದ್ರೆ ನನಗೆ ಅನಿಸುತ್ತೆ, ಇವತ್ತು ಏನಾದ್ರೂ ಅವರಿಗೆ ಈ ರೋಗಕ್ಕೆ ಅವರು ತುತ್ತಾಗಿದ್ರೆ, ಡಯಾಲಿಸಿಸ್ ತುತ್ತಾಗಿದ್ರೆ, ಸರಿಯಾದ ಸಂದರ್ಭಕ್ಕೆ ಊಟ ತಿಂಡಿ ಮಾಡದೇ ಇತ್ತು ಅವರು ಜನರಿಗೋಸ್ಕರ ಸಹಾಯ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಮೇಲೆ ಅವರಿಗೆ ಅಪಾರವಾಗಿದ್ದಂತ ಪ್ರೀತಿ. ಯಾವುದೇ ಒಬ್ಬ ರಾಜಕಾರಣಿ ರಾತ್ರಿ 2 ಗಂಟೆ 3 ಗಂಟೆವರೆಗೆ ಜನರನ್ನು ನೋಡ್ತಕ್ಕಂಥದ್ದು ಈ ಕೆಲಸ ಮಾಡ್ತಿದ್ರು, ಅವಿರತವಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಅವರಿಗೆ ರೋಗಕ್ಕೆ ತುತ್ತಾಗ್ಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಪರೋಕ್ಷ ಕಾರಣ ಆಯ್ತು ಅಂತ ಹೇಳೋದನ್ನು ಕೂಡ ನಾವು ಇವತ್ತು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಆರೋಗ್ಯದ ಕಡೆ ಯೋಗದಲ್ಲಿ ಬಹುಶಃ ಅವರು ಯೋಗ ಪಟುವಾಗಿದ್ದು ಕೂಡ ಅನೇಕ ಕಡೆ ಯೋಗ ಪ್ರದರ್ಶನ ಮಾಡ್ತಾ ಇದ್ರು. ಯುವ ಪೀಳಿಗೆಗೆ ಯೋಗದಿಂದ ಯಾವುದೆಲ್ಲ ಬೆನಿಫಿಟ್ಸ್ ಇದೆ, ಯೋಗ ಮಾಡಿದರೆ ನಾವು ಯಾವ ರೀತಿ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಬಹುದು ಅಂತ ಹೇಳುವುದರ ಬಗ್ಗೆ ಅವರು ಅಲ್ಲಲ್ಲಿ ಭಾಷಣಗಳೆಲ್ಲ ಇನ್ಸ್ಪೈರ್ ಮಾಡ್ತಾ ಇದ್ರು, ಯುವಕರನ್ನು ಉತ್ತೇಜನ ಮಾಡ್ತಾ ಇದ್ರು. ಯಾವುದೇ ಭಾಷಣಕ್ಕೆ ಹೋದ್ರು ಕೂಡ ರಾಜಕೀಯ ಭಾಷಣಕ್ಕಿಂತ ಸಾಮಾಜಿಕವಾಗಿರ್ತಕ್ಕಂಥ ಭಾಷಣಗಳು, ದೇಹದ ಆರೋಗ್ಯ ಕಾಪಾಡುವ ಬಗ್ಗೆ ಭಾಷಣಗಳನ್ನು ಹೇಳ್ತಾ ಇದ್ರು. ಮತ್ತು ಅವರೊಬ್ಬ ಕೃಷಿಕರಾಗಿದ್ದುಕೊಂಡು ಹೆಚ್ಚು ಗ್ರಾಮೀಣ ಭಾಗದ ಜನರ ಕೆಲಸ ಮಾಡುವಂತದ್ದು, ದೈಹಿಕ ಶ್ರಮ ಮಾಡುವಂತದ್ದು, ಇದರ ಬಗ್ಗೆ ಒತ್ತು ಕೊಡ್ತಾ ಇದ್ರು. ಹಾಗಾಗಿ ಅವರ ಆರೋಗ್ಯದ ದೃಷ್ಟಿಯಲ್ಲಿ ಅವರು ವಹಿಸಿದಂತಹ ಕಾಳಜಿ ಬೇರೆಯವರಿಗೆ ಅದು ಬರ್ಲಿಕ್ಕಿಲ್ಲ. ಅವರು ಒಬ್ಬ ಮಾರ್ಗದರ್ಶಕರಾಗಿದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್, ತಾವು ನಮ್ಮ ಜೊತೆ ಮಾತಾಡೋದಕ್ಕೆ. ಇದು ಕಳೆದ ಭಾನುವಾರ ಆಸ್ಕರ್ ಫೆರ್ನಾಂಡಿಸ್ ಅವರು ಯೋಗಾಸನ ಮಾಡುವ ಸಂದರ್ಭದಲ್ಲಿ ಜಾರಿ ಬಿದ್ದು ಇದೀಗ
ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಅಂದರೆ ಸದ್ಯ ಬಂದಿರುವ ಮಾಹಿತಿ ಪ್ರಕಾರ ಅವರು ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿರುವ ಬಗ್ಗೆ ಮಾಹಿತಿ ಬಂದಿದ್ದು ಸದ್ಯ ವೈದ್ಯರು, ಖಾಸಗಿ ಆಸ್ಪತ್ರೆಯ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಶೀಘ್ರವೇ ಅವರು ಗುಣಮುಖರಾಗಿ ಮತ್ತೆ ವಾಪಸ್ ಬರಲಿ ಅನ್ನೋದು ನಮ್ಮ ಆಶಯ.